ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಟಿವಿಯಲ್ಲಿ ಹೆಸರುವಾಸಿಯಾದಂತಹ ಒಂದು ಕಾರ್ಯಕ್ರಮ ಬಲೆ ತೆಲಿಪಾಲೆ. ಇದರ ಸೀಸನ್ 4ರ ವಿಜೇತರಾದಂತಹ ದೀಪಕ್ ರೈ ಹಾಗೂ ಅವರ ತಂಡ ಮಸ್ಕಿರಿ ಕುಡ್ಲಾ ಇವರು ನಮ್ಮ ಟಿವಿಯಲ್ಲಿ ಮಾತ್ರವಲ್ಲದೆ ಸ್ಯಾಟಲೈಟ್ ಚಾನೆಲಲ್ಲಿ ಮಜಾ ಭಾರತ ಎನ್ನುವಂತಹ ಕಾರ್ಯಕ್ರಮದಲ್ಲೂ ಕೂಡ ಹೋಗಿ ಮಿಂಚಿ ಬಂದಂತಹ ಕಲಾವಿದರು. ನಿಮ್ಮಿಂದ ಜೋರಾದ ಚಪ್ಪಾಳೆ ಶಬ್ದ ಕೇಳಿಸಿದ್ರೆ ಅಲ್ಲಿಂದ ಹೊರಗಡೆ ಬಂದು ಈ ವೇದಿಕೆ ಮೇಲೆ ಬಂದು ನಿಮ್ಮನ್ನ ನಗಿಸ್ಲಿಕ್ಕಿದ್ದಾರೆ. ಶಬ್ದ ಮಾಡ್ತೀರಾ? ಈಗೆಲ್ಲ ಅರ್ಥ ಆಗುತ್ತಲ್ವಾ? ಓಕೆ, ಓಟು ಮಸ್ಕಿರಿ ಕುಡ್ಲಾ. ಹಲೋ ಹಲೋ ಸರ್, ಹೇಳಿ. ಹಾಂ, ಕೇಳ್ತಿದ್ದೆ. ಹೌದು ಸರ್, ನಾನು ಆಫೀಸಿಗೆ ಬಂದದ್ದು. ಹೌದು ಸರ್, ನಾನು ಮತ್ತೆ ಕ್ಯಾಮರಾಮನ್ ಶೇಖರ್ ಇದ್ದಾನೆ. ಆಯ್ತು ಸರ್, ಅಲ್ಲಿಗೆ ಬರ್ತೀನಿ ನಾನು. ಹೌದು, ಜೊತೆಗಿದ್ದೀವಿ. ಓಕೆ ಸರ್, ಬರ್ತೀನಿ. ಆಯ್ತು. ಇವರಿಗೆ ಒಂದು ಚಾನಲ್ ಇರೋ ಥರ ಎಷ್ಟು ಕಿರಿಕಿರಿ ಮಾಡ್ತಾರೆ. ರಾಮಣ್ಣ ನಮಸ್ಕಾರ. ಮತ್ತೆ ಹೇಗಿದ್ದೀರಿ ರಾಮಣ್ಣ? ಪರವಾಗಿಲ್ಲ. ಮೊನ್ನೆ ಸ್ವಲ್ಪ ಹುಷಾರಿದ್ದಿಲ್ಲ, ಜ್ವರ ಬಂದಿತ್ತು. ಯಾವುದು, ಡೆಂಗ್ಯೂ? ಡೋಂಗಿ ಅಲ್ಲ, ಸತ್ಯ. ಅಲ್ಲ, ಜ್ವರಕ್ಕೆ ಕೆಲವು ಹೆಸರು ಇದೆಯಲ್ಲ, ಡೆಂಗ್ಯೂ, ಮಲೇರಿಯಾ ಅಂತ. ಹಾಗೇನಿಲ್ಲ, ಮಾರನೇ ದಿವಸ ಹುಷಾರಾಗಿದೆ. ಹೌದಾ? ಒಳ್ಳೆ ಜ್ವರ. ಹೇಗಿದೆಯಾ ಅಂತ ನೋಡ್ಕೊಂಡ್ ಬಂದಿರೋದು. ಅಲ್ಲ, ಈಗ ನಾನು ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಅದೇ ಯಾಕೆ ತಡ ಆಗಿತ್ತು? ಬರ್ಬೇಕಾದ್ರೆ ನಮ್ಮ ಬೈಕ್ ಸ್ವಲ್ಪ ಆಕ್ಸಿಡೆಂಟ್ ಆಯ್ತು. ಹೌದಾ? ಬಹಳ ಖುಷಿ ಆಯ್ತಪ್ಪ. ಎಷ್ಟು ಕೊಟ್ರಿ? ಅಲ್ಲ, ಆಕ್ಸಿಡೆಂಟ್ ಅಂದ್ರೆ ಬೈಕ್ ಅಲ್ಲಿ ಬಿದ್ದಿದ್ದು ಅಂತ. ಅಯ್ಯೋ, ಬಿದ್ದಿದ್ದ? ನಾನು ಹೊಸ ತಗೊಂಡ್ರ ಅನ್ಕೊಂಡೆ. ಏನಾಗಿಲ್ಲ. ಮತ್ತೆ ನಾನು ಕಳೆದ ವಾರ ಬರ್ಬೇಕಿತ್ತು, ಬರ್ಲಿಕ್ಕೆ ಆಗಿಲ್ಲ. ಅಂದ್ರೆ ನಮ್ಗೆ ಈ ವಾರ ಬರ್ಲೇಬೇಕಾಯ್ತು. ಈ ವಾರ ಹಾಕ್ಲಿಕ್ಕೆ ನಮ್ಗೆ ಎಪಿಸೋಡ್ ಇಲ್ಲ ಅಂತ. ನೀರಾಗ್ಬೋದಾ? ಯಾಕೆ? ಸಪ್ಪೆ ಸೋಡಾ ಇಲ್ಲಿ ಇಲ್ಲ. ಎಪಿಸೋಡ್ ಅಂದ್ರೆ ಸಂಚಿಕೆ, ಅದು ನಮ್ಮ ಭಾಷೆ. ಅದು ಬೇರೆ. ಓಕೆ, ಈಗ ನಮ್ಮ ಕಾರ್ಯಕ್ರಮದ ಹೆಸರು ಗೊತ್ತಲ್ಲ, ನಮ್ಮ ಚಾನಲ್ ಬರೋ ದರ್ಶನದ ಪಾತ್ರೆ. ದರ್ಶನದ ಪಾತ್ರೆ ಅಲ್ಲ, ಆದರ್ಶ ದಂಪತಿ. ರಮಣ, ನಮ್ ಕಾರ್ಯಕ್ರಮ ಯಾಕೋಸ್ಕರ ನಾವು ಮಾಡ್ತಿದೀವಿ? ಪದೇ ಅಡ್ವರ್ಟೈಸ್ಮೆಂಟ್ ಹಾಕೋದಿಕ್ಕಲ್ವಾ? ಆತರ ಅಲ್ಲ. ಹೇಳಿ. ಅಲ್ಲಲ್ಲ, ಆ್ಯಡ್ ಹಾಕ್ಲಿಕ್ಕಲ್ಲ, ನಾವು ಆದರ್ಶ ದಂಪತಿ ಕಾರ್ಯಕ್ರಮ ಯಾಕೋಸ್ಕರ ಮಾಡ್ತೀವಿ? ಆದ್ರೂ ನಮ್ಮನ್ನೊಂದು ಅರ್ಧ ನಿಮಿಷ ತೋರಿಸ್ತೀರಿ. ಆ ಸೋಪಾಗಿ ಸ್ನಾನ ಮಾಡೋಳನ್ನ 3 ನಿಮಿಷ ತೋರಿಸ್ತೀವಿ. ಆಮೇಲೆ ಸೊಳ್ಳೆ ಕಚ್ಚಿದ್ದು ಅಂತ ಬಗ್ಗಿದ್ರೆ ನಾವೆಲ್ಲ ಪಾಸ್ ಆಗಾಯ್ತು. ಅವ್ರದಲ್ಲ, ನಾವು ಯಾಕೋಸ್ಕರ ಮಾಡ್ತಿದೀವಿ ಅಂದ್ರೆ ಆದರ್ಶ ದಂಪತಿ. ನೋಡಿ, ಈಗ ಮದ್ವೆ ಆಗಿ ಈ ಗಂಡ ಹೆಂಡತಿ ಡಿವೋರ್ಸ್ ಆಗುದು, ತಿಂಗಳು ಕಳಿಬೇಕಾದ್ರೆ ಡಿವೋರ್ಸ್ ಆಗುದು, ಬೇರೆ ಆಗುದು. ಅಷ್ಟೇ ಯಾಕೆ ಹೇಳ್ತೀರಿ? ನೀವು ಬರ್ಬೇಕಾದ್ರೆ ನೋಡಿಲ್ವಾ? ಅಲ್ಲಿ ತಿರುಗಿ ಮೇಲೆ ಹತ್ಬೇಕಾದ್ರೆ ಒಂದು ಹಂಚಿನ ಮನೆ ಕಾಣಿಲ್ವಾ? ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಹಂಚಿನ ಮನೆ ಇದೆಯಾ? ಹೌದು. ಮೇಲೆ ಹತ್ಬೇಕಾದ್ರೆ ಒಂದು ಹಂಚಿನ ಮನೆ ಗೊತ್ತಾಗಿಲ್ಲ. ನೀವು ಬೈಕಲ್ಲಿ ಬಿದ್ರಿ ಅಲ್ಲ, ಅದಕ್ಕೆ ಗೊತ್ತಾಗಿಲ್ವಾ ಅಂತ. ಆಗಲ್ಲ ಅಲ್ಲ, ಅದು ಬರ್ಬೇಕಾದ್ರೆ ಅದೇ ಕಾಣೋದು, ಆಮೇಲೆ ಡಾಮರ್ ರೋಡ್ ಕಾಣೋದು. ಹೌದಾ? ಅವ್ರು ನೋಡಿಲ್ವಾ? ಇಲ್ಲ, ನಾನು ನೋಡಿಲ್ಲ. ಮನೆ ಅಂಗಳದಲ್ಲಿ ಒಂದು ನೀಲಿ ಡ್ರಮ್ ಇಟ್ಟಿದ್ರು, ಅದು ಕಾಣಿಲ್ವಾ? ಅಲ್ಲ, ಮನೆನೇ ನೋಡಿಲ್ಲ ನಾನು. ನೀವು ಬೈಕಲ್ಲಿ ಬಿದ್ರಿ ಅಲ್ಲ, ತಪ್ಪಾಯ್ತು. ಅಲ್ಲ, ಡ್ರಮ್ ಪಕ್ಕ ಒಂದು ನಾಯಿ ಇತ್ತದು ಬೊಗಳಿಲ್ವಾ? ರಮಣ, ಮನೆ ಮತ್ತು ಡ್ರಮ್ಮನೇ ನೋಡಿಲ್ಲ ನಾನು. ನಿಮ್ಗೆ ಅಂದಾಜು ಆಗಿಲ್ವಾ? ಇಲ್ಲ. ಒಂದು ಕೆಲಸ ಮಾಡೋಣ, ಅಲ್ಲಿ ಹೋಗ್ಬಿಟ್ಟು ಬರೋಣ. ಸರಿ. ಯಾಕೆ? ಅಲ್ಲ, ಅದು ನನ್ನ ಅಲ್ಲಿದ್ದ ವಿಷಯ ಹೇಳಕ್ಕೆ. ಅದ ಹೇಳಿ. ಅಲ್ಲ, ನನ್ನ ಫ್ರೆಂಡ್ದೇ ಮನೆ ಅದು. ಮದುವೆ ಆಯ್ತು ಇತ್ತೀಚೆಗೆ, ಮೊನ್ನೆ ಮದುವೆ ಆಯ್ತು. ಅದಕ್ಕೆ ಮನೆ ಮದುವೆಗೆ ಹೋಗಕ್ಕಾಗಿಲ್ಲ. ಹಾಗೆ ಮೊನ್ನೆ ಸಿಕ್ಕದಾಗ ಕೇಳಿದೆ, ಮತ್ತೆ ಗಂಡ ಹೆಂಡತಿ ಹೇಗಿದ್ರೆ, ಎಲ್ಲೆಲ್ಲ ತಿರುಗಾಡಿದ್ರಿ ಅಂತ. ಹೌದು, ಮದುವೆಗೆ ಹೋಗಿಲ್ಲಲ್ಲ, ಅದಕ್ಕೆ ಕೇಳಿರೋದು. ಅವಾಗ ಹೇಳ್ದ, ಅದೀಗ ಕೋರ್ಟಲ್ಲಿ ಇದೆ ಅಂತ. ಯಾವುದು? ಗಂಡ ಹೆಂಡತಿ ವಿಷಯ ಕೋರ್ಟಿಗೆ ಮುಟ್ಟಿದ್ದಾರೆ. ಅದೇ ಈಗ ಬಾಳ್ವೇನೇ ಇಲ್ಲ ಅಂತ ಗಂಡ ಹೆಂಡತಿಗೆ. ಹೌದೌದು. ಅದಕ್ಕೋಸ್ಕರ ನಾವು ಆದರ್ಶ ದಂಪತಿ ಕಾರ್ಯಕ್ರಮ ಮಾಡುದು. ಆದರ್ಶವಾಗಿ ಜೀವನ ಮಾಡುವಂತ ಆದರ್ಶ ದಂಪತಿಗಳು ನಾವು ಸಂದರ್ಶನ ಮಾಡುದು. ನೀವು ಕೊಡೋ ಒಳ್ಳೊಳ್ಳೆ ಸಂದೇಶಗಳನ್ನು ನಾನು ಸಮಾಜಕ್ಕೆ ಕೊಡೋ. ಈಗ ಸ್ವಲ್ಪ ಅವಸರದಲ್ಲಿದ್ದೀವಿ, ನಿಮ್ಮ ಹೆಂಡತಿಯನ್ನು ಕರಿತೀರಾ? ಇವತ್ತು ಟಿವಿ ಅವರು ಬಂದಿರೋದಲ್ವಾ? ಬೆಳಗ್ಗೆ 5 ಗಂಟೆಗೆ ಎದ್ದು ಕನ್ನಡಿ ಎದುರು ಕುಂತಿದ್ದಾಳೆ. ಫ್ಯಾನ್ಸಿ ಸ್ಟೋರಿಂದ ತಂದಿದ್ದೆಲ್ಲ ಮೆತ್ತಿ ಮುಗಿಸ್ತಾಳ ಅಂತ. ನಾಳೆ ಇನ್ನ ಹೊಸದು ನನ್ನ ಬ್ರಹ್ಮಕಲಶದ ಖರ್ಚಾಗತ್ತಾ ಅಂತ ಆಗುತ್ತೆ. ಪೌಡರ್ ಸಮೇತ ತಂದಾಗಬೇಕು. ಹೌದಾ? ಕರಿತೀರಾ? ಓಕೆ. ಶೇಖರ್, ರೆಡಿ ಅಲ್ಲ? ನಿನ್ ಕ್ಯಾಮರಾ ರೆಡಿ ಅಲ್ಲ? ಒಂದು ಲೈಟ್ ಇಲ್ಲಿ ಇಡಿ, ಇನ್ನೊಂದು ಲೈಟ್ ಇಲ್ಲಿ, ಬೇಕಾದ್ರೆ ಒಂದು ಆನ್ ಮಾಡಿದ್ರೆ. ನೀವು ಬೇಜಾರು ಮಾಡೋದು ಬೇಡ. ಲೈಟ್ ಅಲ್ಲಲ್ಲಿ ಇಡಬೇಡಿ, ಮತ್ತೆ ಒಳಗಿಟ್ಬಿಡಿ, ಹೋಗ್ಬೇಕಾದ್ರೆ ತಗೊಂಡೋಗಿ. ಯಾಕೆ? ಅಲ್ಲ, ಏನಾರು ಮಳೆಗೆ ಏನಾರು ಒದ್ದೆ ಆದ್ರೆ ಲೈಟ್ ಯಾಕೆ ಹಾಕೋದಂದ್ರೆ, ಲೈಟ್ ನಮ್ಗೆ ಬೀಳ್ಬೇಕಾದ್ರೆ ನಾವು ಕ್ಯಾಮರಾಕ್ಕೆ ಚಂದ ಕಾಡ್ತೀವಿ. ನಾವು ಚಂದ ಕಾಣೋದಿಲ್ಲ, ಇದ್ದ ಕಂಬಕ್ಕೆ ಎಲ್ಲ ಕಟ್ಟಿ ಕರೀರಿ ಸರ್. ಪದ್ಮಾವತಿ, ಪದ್ದು, ए बंगारू ये सन प्रीमियम अंतरा
ಹೆಸರು ಹೇಗೆ ಹೇಳಿದ್ರಿ ನೀವು? ಅವಳ ಹೆಸರು ಪದ್ಮಾವತಿ ಅಂತ. ಅಲ್ಲಲ್ಲ, ಮನೇಲಿ ಕರೆಯೋದು. ಮನೆಯಲ್ಲಿ ಓ ಪದ್ದು ಅದ್ಯಾಕೆ? ಅವಳು ತೋಟದಲ್ಲೆಲ್ಲ ಇರ್ತಾಳೆ, ಅವಳು ಕೇಳೋದಿಲ್ಲ. ಅದಲ್ಲ, ಈಗ ಕೆಲವು ಹೆಸರು ಕರೆದಿರಲ್ಲ, ಸನ್ ಪ್ರೇಮ ಅಂತ. ಅದೇನಂತ ನನಗೂ ಗೊತ್ತಿಲ್ಲ, ಅವಳು ಬರೋವರೆಗೂ ಕರಿತಾನೆ ಇರ್ತಾಳೆ. ಪ್ರೀತಿಯಿಂದ. ಹೌದು, ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಅವಳದು ಮೊದಲೇ ಚಂದ, ಇವತ್ತು ಸ್ವಲ್ಪ ಮೆತ್ತು ಬಿಟ್ಟು ಚಂದ ಆಗಿರೋದು. ಓಕೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮ್ಮ ಮನೆಗೆ ಬಂದು ನಾ ಹೇಳ್ಬೇಕಾಗಿತ್ತು, ನೀವು ಹೇಳ್ತಾ ಇದ್ರಿ. ಓಕೆ ಸರ್, ಎಲ್ಲಿ ಹಿಡಿದು ಇದು? ಅಲ್ಲಿ ಸ್ವಲ್ಪ ಎದುರು ಬನ್ನಿ ಸರ್, ಎದುರು ಬನ್ನಿ. ಎಲ್ಲ ಚಿನ್ನನ ಹಾಕೊಂಡು ಬಂದಾಗಿದೆ. ಅದು ನಾನು ಮಾಡಿಸ್ಕೊಟ್ಟಿದ್ದು ಹಾಕೊಳ್ಳೋಕೇನೆ. ಅಲ್ಲ, ಮನೇಲಿಟ್ಟು ಕೊಳಿಯೋದು ಯಾಕೆ? ಅಲ್ಲಲ್ಲ, ಅದು ಜಾಸ್ತಿ ಹಾಕೋಂಗಿಲ್ಲ, ಲೆಕ್ಕನ ತೋರಿಸ್ಬೇಕು. ಅದು ನನಗೆ ಇದು ಬಳೆ ಡಿಸೈನ್ ಚೆನ್ನಾಗಿದೆ. ಬೆಳೆ ಅದು ಕಳೆದ ವರ್ಷ ಮಾಡಿರೋದು. ಹೌದಾ? ಅಡಿಕೆ ಮಾರಿ ಇನ್ನು ದುಡ್ಡು ನನ್ನ ಹತ್ರ ಕೇಳಬಾರ್ದಲ್ಲ ಅಂತ ಅವಳು ಕೈಗೆ ಹಾಕ್ಸಿದ್. ಹೌದಾ? ಕೈಯಲ್ಲೇ ಇರಲಿ. ಅಯ್ಯೋ, ಇದು ಒರಿಜಿನಲ್ ಅಲ್ಲ, ಇದು ಡಂಪ್ಲಿಕೇಟ್. ಅದು ಟಿವಿಯವರು ಬಂದಿರೋದಲ್ಲ, ಟಿವಿಯಲ್ಲಿ ಬರ್ಲಿ ಅಂತ ಅಪರೂಪಕ್ಕೆ ಇಂಗ್ಲಿಷ್ ಮಾತಾಡಿರೋದು. ಅದು ಡಂಪ್ಲಿಕೇಟ್ ಅಲ್ಲ, ಡುಂಬ್ಲಿಕೇಟ್ ಸರ್. ಅದು ಡೂಪ್ಲಿಕೇಟ್. ಡೂಪ್ಲಿಕೇಟ್. ಅವಳ ಜೊತೆ ನನ್ನ ಮರ್ಯಾದೆನೂ ಹೋಯ್ತು. ಈಗ ಆದ್ರೆ ಇದು ಡೂಪ್ಲಿಕೇಟ್, ಒರಿಜಿನಲ್ ಪೆಟ್ಟಿಗೆಯಲ್ಲಿದೆ. ಇದು ಕುತ್ತಿಗೆಯಲ್ಲಿ ಕಾಳ್ಮೆಣಸು, ಕಾಳ್ಮೆಣಸದು. ಅದು ಅದಾ? ಅಲ್ಲಲ್ಲ, ಅದು ಚಿನ್ನದ. ಅದು ಚಿನ್ನದ, ಅದನ್ನು ಮಾರಿ ಹಾಕಿರೋದು. ಅಯ್ಯೋ, ಇದು ಕೂಡ ಡಂಪ್ಲಿಕೇಟ್. ಒರಿಜಿನಲ್ ಎಲ್ಲ ಹೊರಗಡೆ ಪೆಟ್ಟಿಗೆಯಲ್ಲಿದೆ. ಇದು ಕಿವಿದು ಎಲ್ಲ ಡಂಪ್ಲಿಕೇಟ್, ಒರಿಜಿನಲ್ ಎಲ್ಲ ಪೆಟ್ಟಿಗೆಯಲ್ಲೇ ಇದೆ. ಇದು ಪಕ್ಕದ್ದು, ಇದು ಒರಿಜಿನಲ್. ಡೂಪ್ಲಿಕೇಟ್ ಇಲ್ಲ ಇಲ್ಲ ಇಲ್ಲ, ಇದನ್ನ ಒಳಗೆ ಇಟ್ಟರೆ ಟೊಮೆಟೊ ಇಟ್ಟಂಗ ಆಗುತ್ತೆ. ಹೆಚ್ಚಿಗೆ ಇಟ್ಟಂಗ ಆಗುತ್ತೆ. ಮತ್ತೆ ಇಲ್ಲಿವರೆಗೂ ಕಳ್ಳರು ಬಂದಿರ್ಲಿಲ್ಲ, ಇನ್ನು ಕಳ್ಳರೆಲ್ಲ ಬಂದಿರ್ತಾರೆ. ಪೆಟ್ಟಿಗೆಲಿದೆ, ಪೆಟ್ಟಿಗೆಲಿದೆ. ಆ ಪೆಟ್ಟಿಗೆ ಹೊತ್ಕೊಂಡು ಹೋದ್ರೆ ಮುಗೀತಲ್ಲ. ಅದಕ್ಕೊಂದು ಕೆಲಸ ಮಾಡೋಣ, ಪೆಟ್ಟಿಗೆಲಿ ಇರೋ ಒರಿಜಿನಲ್ ಮೇಗೆ ಹಾಕೊಂಡ್ಬಿಟ್ಟು ಡೂಪ್ಲಿಕೇಟ್ ನ ಪೆಟ್ಟಿಗೆಲಿ ಇಡೋಣ. ಬೇಡ ಬೇಡ, ಆ ಪೆಟ್ಟಿಗೆನೇ ಹೊತ್ಕೊಂಡು ಹೋಗ್ಲಿ, ಈ ಪೆಟ್ಟಿಗೆನ ಹೊತ್ಕೊಂಡು ಹೋಗೋದು ಬೇಡ. ಓಕೆ ಸರ್, ಶುರು ಮಾಡೋಣಲ್ಲ? ಓಕೆ, ರೆಡಿ ಅಲ್ಲ ಶೇಖರ್? ರೆಡಿ ಅಲ್ಲ? ಫಸ್ಟ್ ನಂಗೊಂದು ಜೂಮ್ ಕೊಡು, ನಂತರ ಇವರಿಗೊಂದು, ನಂತರ ಒಂದು ವೈಡ್ ಇಟ್ಟರೆ ಆಯ್ತಲ್ಲ? ಸ್ಟಾರ್ಟ್ ಮಾಡೋಣ. ಶುರು ಮಾಡು. ಅದೇನು ಅವ್ರಿಗೆ ಹೇಳಿದ್ರಲ್ಲ, ಮೊದಲು ನನಗೊಂದು ಜಾಮು ಕೊಡು, ಮತ್ತೆ ಅವ್ರಿಗೆ ಒಂದು ಜಾಮು ಕೊಡು, ಎಲ್ಲರೂ ಸೇರಿ ವಡೆ ಕೊಡು ಅಂತ. ಅದು ಜಾಮು ವಡೆ ಇವಾಗ ಕೊಡ್ತೀರಾ? ಅಲ್ಲ, ಅದು ತಿನ್ನೋ ಜಾಮ್ ವಡೆ ಅಲ್ಲ, ಅದು ಕ್ಯಾಮರಾ ಭಾಷೆ. ಅದನ್ನ ಹತ್ರ ಮಾಡಿ ತೋರಿಸೋದಕ್ಕೆ ಜೂಮ್ ಅಂತಾರೆ. ಹಾಗೆ ಅದೇ ತಿನ್ನೋದಲ್ವಂತೆ. ಓಕೆ ಓಕೆ, ರೆಡಿ ಅಲ್ಲ? ರೆಡಿ ಅಲ್ಲ? ನಾನು ಫಸ್ಟಿಗೆ ಒಂದು ಸ್ವಾಗತ ಹೇಳ್ತೀನಿ, ಕೈ ಮುಗಿರಿ. ಸ್ವಾಮಿ ಅಲ್ಲ, ಈಗಲ್ಲ, ಮತ್ತೆ ಪರವಾಗಿಲ್ಲ, ದೇವರಿಗೆ ಯಾವಾಗ ಬೇಕಾದ್ರೂ ಕೈ ಮುಗಿ. ಓಕೆ ಓಕೆ ಸರ್, ರೆಡಿ? ನೀವು ಪದೇ ಪದೇ ಕೆಳಗೆ ಬಿಡಿ. ಅದೇ ನಾನು ಆಗ ನೋಡುದು. ಓಕೆ, ರೆಡಿ ಅಲ್ಲ ಶೇಖರ್? ನಾನು ಕೆಲವು ಪ್ರಶ್ನೆ ಎಲ್ಲ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಟ್ರೆ ಆಯ್ತು ಅಷ್ಟೇ. ಅಲ್ಲಿ ನೋಡಿ, ಗೊತ್ತಿದ್ರೆ ಹೇಳ್ಬೋದು. ಅಲ್ಲ, ಗೊತ್ತಿರೋದಕ್ಕೆ ಹೇಳುದು ನಾನು. ಅಲ್ಲಿ ನೋಡಿ, ಕ್ಯಾಮರಾ ನೋಡಿ ಮಾತಾಡ್ಬೇಕು. ಅಲ್ಲಿ ಹೋಗ್ಬೇಕಾ? ಅಲ್ಲ, ಹೋಗ್ಲಿಕ್ಕಿಲ್ಲ, ಬಹಳ ದೂರ ಇದ್ದಾರೆ. ಪರವಾಗಿಲ್ಲ, ಕ್ಯಾಮರಾ ನೋಡಿ ಮಾತಾಡಿ. ಅಲ್ಲಿ ನೋಡಿ ಮಾತಾಡಿ, ಅಲ್ಲಿ ನೋಡ್ಕೊಂಡೆ ಮಾತಾಡಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡ್ರಿ. ನೀ ಜಾಸ್ತಿ ನೋಡ್ಬೇಡ, ಅವ್ರು ನೀನನ್ನೇ ನೋಡ್ತಾ ಇದ್ದಾರೆ. ಒಮ್ಮೊಮ್ಮೆ ನೋಡಿದ್ರೆ ಸಾಕು, ನೀನ್ ನನ್ನನ್ನು ನೋಡು. ಆಯ್ತು, ರೆಡಿ? ಓಕೆ. ನಮಸ್ತೆ ವೀಕ್ಷಕರೇ, ವಾರಂ ಪ್ರತಿ ಬರುವಂತ ಆದರ್ಶ ದಂಪತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಯುವರ ಕೂಡ ನಾನು ಸ್ವಾಗತ ಮಾಡ್ತಿದ್ದೇನೆ. ವಾರಂ ಪ್ರತಿ ನಮ್ಮ ಜೊತೆ ಇರ್ತಾರೆ ಆದರ್ಶವಾಗಿ ಜೀವನ ನಡೆಸುತ್ತಿರುವಂತ ಆದರ್ಶ ದಂಪತಿಗಳು. ಇವರ ನಮ್ಮ ಜೊತೆ ಇದ್ದಾರೆ ರಾಮಣ್ಣ ಮತ್ತು ಪದ್ಮಾವತಿ ದಂಪತಿಗಳು. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಾಮಣ್ಣ ನಮಸ್ತೆ. ನಾನು ಬರ್ಬೇಕಾದ್ರೆ ಕೊಟ್ಟನಲ್ಲ. ಅಲ್ಲ, ಈಗೊಂದು ನಮಸ್ಕಾರ ಬೇಕಿತ್ತು, ಶೂಟಿಂಗ್ ಸ್ಟಾರ್ಟ್ ಆಯ್ತಲ್ಲಿ. ಈಗೊಂದು ಬೇಡ ಬೇಡ, ಪರವಾಗಿಲ್ಲ. ರಮಣ, ನಂದು ನಮಸ್ತೆ. ಇದಲ್ಲಿಗ ಕಣ. ಓಕೆ, ಎಲ್ಲಿಗೂ ಹಾಕಕ್ಕಾಗತ್ತೆ. ಓಕೆ, ಮೊದಲನೇ ಪ್ರಶ್ನೆ ನಂದು, ನಿಮ್ದು ಲವ್ ಮ್ಯಾರೇಜಾ ಅಲ್ಲ ಅರೇಂಜ್ಡ್ ಮ್ಯಾರೇಜಾ? ಹಾಗೇನಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗಿ ಹಾರ ಬದಲು ಮಾಡಿಕೊಂಡು ಒಂದು 25 ಜನ ಇದ್ರೆ ಅಷ್ಟೇ ಊಟಕ್ಕೆ. ಅದಲ್ಲ, ಆ ಥರ ಎಲ್ಲ ಕೇಳಿದ್ ನಾನು. ನೀವು ಪ್ರೀತಿ ಮಾಡಿ ಮದುವೆ ಆಗಿದ್ದ ಅಲ್ಲ ಮನೆಯವ್ರು ನೋಡಿ ಮದುವೆ ಆಗಿದ್ದ ಅಂತ? ಅದು ಮನೆಯವ್ರು ನೋಡಿ. ಮನೆಯವ್ರು ನೋಡಿ. ನಮ್ಗೆ ಹೇಗೆ ನೋಡ್ಬೇಕು ಅಂತ ಗೊತ್ತಿಲ್ವಲ್ಲ, ನಾವು ನೋಡ್ಬಿಟ್ಟು ಗಡಿಬಿಡಿ ಆಗಬಾರ್ದಲ್ಲ, ಅದಕ್ಕೆ ಮನೆಯವ್ರಿಗೆ ನೋಡಿರೋದು. ನಾನು ನೋಡಿರೋದು ಮದುವೆ ಮಂಟಪದಲ್ಲಿ ಅವಳು. ಹೌದಾ? ಮನೆಯವ್ರು ನೋಡಿ ಮದುವೆ ಆಗಿ. ಮನೆಯವ್ರು ನೋಡಿ ಆದ್ರೆ ಒಂದು ಸಂಪ್ರದಾಯ ಇದೆ, ಹುಡುಗಿ ನೋಡೋ ಸಂಪ್ರದಾಯ. ಈ ಹುಡುಗಿ ನೋಡ್ಬೇಕಾದ್ರೆ ನೀವು ಏನ್ ನೋಡಿ ಬಿದ್ರಿ? ಹೇಳೋದಿಕ್ಕೆ ಒಳ್ಳೇದಾಗೋದು. ಅದೇ ಬೇಕಿದ್ದು ಹೇಳ್ದಾಗ ಹೇಳದೇ ಬೇಕಾಗುತ್ತೆ.
ಅದು ನಿಮ್ ತರ ಆ ಥರ ಎಲ್ಲ ಹಾಕೊಂಡು ನನಗೆ ರೂಢಿ ಇಲ್ಲ. ಶೂಸ್ ಎಲ್ಲ ಅದು ನಾವು ತೋಟದಲ್ಲೆಲ್ಲ ದುಡಿಯೋದಲ್ವಾ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಹೇಳಿದ್ರು ಹೆಣ್ಣು ನೋಡಕ್ ಹೋಗೋದಲ್ವಾ, ನೀನು ಮುಸುಡಿ ಚೆನ್ನಾಗಿಲ್ಲ ಅಂತಂದ್ರೆ ಅದಾದ್ರೂ ಚೆನ್ನಾಗಿರ್ಲಿ 2 ಹಾಕೋ ಅಂತ. ಮತ್ತೆ ಕಷ್ಟದಲ್ಲಿ ಹಾಕೊಂಡು ನಡೆಯೋಕೆಲ್ಲ ಬಹಳ ಕಷ್ಟ ಆಯ್ತು. ಹಾಗೆ ಇವ್ರ ಮನೆ ಅಂಗಳದಲ್ಲಿ ಒಂದು ತೆಂಗಿನ ಹೊಂಡ ಅದಕ್ಕೆ ಬಿದ್ದಿದ್ದು. ನೋಡಿ ಬಿದ್ರಿ ಅಲ್ಲ, ನೋಡಿದ್ರೆ ಬೀಳ್ತಾ ಇರಲಿಲ್ಲ, ನೋಡದೆ ಬಿದ್ದಿದ್ದು. ನಿಮ್ಗೆ ಅರ್ಥ ಆಗಿಲ್ಲ ಪ್ರಶ್ನೆ. ಅಂದ್ರೆ ಹುಡುಗಿ ನೋಡೋದು, ಹುಡುಗಿ ನೋಡ್ಬೇಕಾದ್ರೆ ಗುಣ, ಇಲ್ಲದಿದ್ರೆ ಅಂದ ನೋಡಿ. ಯಾವ್ದು ನೋಡಿ ನೀವು ಅವರಿಗೆ ಬಿದ್ರಿ? ಹಾಗೆ ನನ್ನ ಮರ್ಯಾದೆ ನಾನೇ ಕಳ್ಕೊತೀನಿ ಅಂತ. ಅದು ಇದು ಊಟಕ್ಕೆ ನಾನು ಇನ್ನ ಹೊಂಡದಲ್ಲೇ ಇದ್ದೀನಿ, ಇನ್ನ ಕೈಕಾಲೆ ತೊಳೆದಿಲ್ಲ. ಸ್ವರ ಅಂದ್ರೆ ಹಾಡಾಡ್ತಾಳೆ. ಹಾಡಾಡ್ತಾರ? ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಒಂದು ಹಾಡು ಆಡ್ಬೇಕು. ಹಾಡು ಅಯ್ಯೋ ಆತರ ಏನಿಲ್ಲ, ನೀವು ಯಾಕ್ರಿ ಅದನ್ನ ಹೇಳಕೋದ್ರಿ? ಹೇಳೋದಕ್ಕೆ ಹೇಳೋದಷ್ಟೇ. ಹೇಳು, ನಾಳೆ ಕುಟುಂಬದಲ್ಲೆಲ್ಲ ಟಿವಿ ಎದುರು ಕುಂತು ನೋಡ್ತಾರ ನೋಡು. ಅವ್ರು ಹೋದ್ಮೇಲೆ ಹಾಡ್ತೀನಿ. ಹೋದ್ಮೇಲೆ ನಮ್ಮ ನಾಯಿ ಗಾಳಿಲ್ವಾ? ಯಾವಾಗ್ಲೂ ಬೊಗಳ್ತಾ ಇರುತ್ತೆ ಅದು. ಹಾಡ್ತೀನಿ. ನೀನು ಹಾಡು ಬಂದಿತ್ತು. ಯಾವಾಗ್ಲೂ ಹಾಡೋದು ಹಾಡಬೇಡ, ಬೇರೆ ಹಾಡು. ಅದನ್ನ ಕೇಳಿ ಸಾಕಾಗಿದೆ ಅದು. ಹೌದಾ? ನನ್ನ ಬಟ್ಟೆ ಒಗಿಬೇಕಾದ್ರೆ ಹಾಡಿದ್ಯಲ್ಲ ಅದನ್ನ ಹಾಡು. ಅದ್ಯಾವುದು? ಅದು ನನ್ನ ಲುಂಗಿಯಲ್ಲಿ ಕೊಳೆ ಎಲ್ಲ ಜಾಸ್ತಿ ಇತ್ತು, ಜೋರು ಹಾಡ್ತಾ ಇಲ್ಲ, ಸ್ಪಷ್ಟವಾಗಿ ಸಾಹಿತ್ಯ ಅರ್ಥ ಆಗ್ತಿತ್ತು. ಅದೇ ಆಗ್ಲಿ. ಯಾವಾಗ ಕನ್ನಡ ಹಾಡ್ತಾ ಇದ್ಲಿ, ಇವತ್ತು ಹಿಂದಿ. ಅವ್ರಿಷ್ಟ. ಇದನ್ನ ಬಹಳ ಕಷ್ಟ ರೀ ಹಾಡ್ಬೇಕಾದ್ರೆ. ಅದು ಶುರುವಿಗೇನು ಸಿಗುದಿಲ್ಲ ಅಂತೆಲ್ಲ. ಶುರು ಸಿಗೋದಿಲ್ಲ. ಅದೇ ಶುರುವಿಗೆ ಸಿಗುದಿಲ್ಲ ಅಂತ. ಅಯ್ಯೋ ಅದು ಹಾಗಲ್ಲ, ಶ್ರುತಿ ಸಿಗೋದಿಲ್ಲ ಅಂತ. ಶ್ರುತಿ ಅವಳಮ್ಮ ಕಮಲಣ್ಣ ಬರ್ಸಿ ಇವತ್ತೇ. ಶ್ರುತಿ ಬಹಳ ಒಳಗಿದ್ದಾಳ ಅಂತ ಬರೋದಕ್ಕೆ ಕೇಳೋದಿಲ್ಲ ಅವಳು. ಸಕ್ಕರೆ ಬೆಲ್ಲ ಚಕ್ಕುಲಿ ಎಲ್ಲ ಬಂದರೆ ಕೊಡುವೆ, ಬರದಿರೆ ತಿನ್ನುವೆ, ಬಾರೋ ಬೇಗ ಹಾಕೋಲಾಗ. ಸ್ವಲ್ಪ ತಾಳ ಲಯ ಎಲ್ಲ ಹೋಗಿರ್ಬೋದು, ಸುಧಾರಿಸ್ಕೊಳ್ಳಿ. ಎಷ್ಟೇ ಅಲ್ಲ, ಇನ್ನೊಂದು ಹಾಡು ಹಾಡ್ತಾಳ ಅವಳು. ಬೇಡ, ಒಂದೇ ಸಾಕು. ಚೆನ್ನಾಗಿದ್ರೆ ಒಂದೇ ಸಾಕಲ್ವಾ? ಚೆನ್ನಾಗಿರೋದು ಒಂದೇ ಸಾಕು. ಒಮ್ಮೆ ಇದು ಮಾಡಿದ್ರೆ ಮತ್ತೆ ಚೆನ್ನಾಗಿ ಹಾಡ್ಸೋದಿಲ್ಲ. ನೀವು ಇಷ್ಟು ಒತ್ತಾಯ ಮಾಡಿದಕ್ಕೋಸ್ಕರ ಮಾತ್ರ ಹಾಡಾಡಕ್ ಹೇಳಿತ್ತು. ಹೌದಾ? ತುಂಬಾ ಜನ ಕರೀತಾರೆ ರಾತ್ರಿ ಎಲ್ಲ ಇದೆಲ್ಲ ಫಂಕ್ಷನ್ಗೆ. ಹೌದು, ಬನ್ನಿ ಅಂತ ನಾನು ಎಲ್ಲೂ ಕಳಿಸೋದಿಲ್ಲ. ರಾತ್ರಿ ಎಲ್ಲ ಕಳಿಸ್ಬಿಟ್ರೆ ಮತ್ತೆ ನನಗೆ ಅಡಿಗೆ ಇಲ್ಲದಾಗ ಆಗುತ್ತೆ. ತುಂಬಾ ಜನ ಕರೀತಾರಲ್ಲ. ಹೌದಪ್ಪ, ನಾನು ಸನ್ ಪ್ರೀಮಿಯಂ ಆಯಿಲ್ ಇಟ್ಕೊಂಡು ಕಾಯ್ದು ಯಾವಾಗ ಬರ್ತಾಳೆ ಅಂತ. ನೀವು ಒಮ್ಮೆ ಕಲ್ಸಿ, ಮತ್ತೆ ಯಾರು ಕರೆಯೋದಿಲ್ಲ. ಬೇಡಪ್ಪ ಬೇಡ. ಓಕೆ, ಈಗ ಮುಂದಿನ ಪ್ರಶ್ನೆ. ಈಗ ನಿಮ್ದು ಮದುವೆ ಆಯ್ತು. ಮದುವೆ ಆದ ನಂತರ ಹನಿಮೂನ್ಗೆ ನೀವು ಎಲ್ಲಿಗೆ ಹೋದ್ರಿ? ಅಲ್ಲಿ ಹೋಗಿಲ್ಲ. ಹೋಗಿಲ್ಲ ನಾವು. ಎಲ್ಲಿ ಗೊತ್ತ? ನಂಗೆ ಗೊತ್ತಿಲ್ಲ. ನಾವು ಅಲ್ಲಿ ಹೋಗಿಲ್ಲ. ನಾವು ಈ ದೇವಸ್ಥಾನಕ್ಕೆ, ಆಮೇಲೆ ಕೆಲವು ಹಾಸ್ಟೆಲ್ ಎಲ್ಲ ಬೆಳಿತಾ ಇರ್ತಾರಲ್ಲ ಅದಕ್ಕೆ ಹೇಳಿದ್ರು ಅಮ್ಮಣ್ಣ, ಮದುವೆ ಆಗಿ ಗಂಡ ಹೆಂಡತಿ ಮೊದ್ಲಿಗೆ ಎಲ್ಲಿಗೆ ಹೋದ್ರು ಅದು ಹನಿಮೂನೆ. ಎಲ್ಲಿಗೆ ಹೋದ್ರು ಅದು ಹನಿಮೂನೆ. ಪಕ್ಕದ ಮನೆಗೆ ಹೋದ್ರೆ ಪಕ್ಕದ ಮನೆ ಅದು ಬೇರೆ. ತಮ್ಮನ ಅದು ಡಿನ್ನರ್. ಬಹಳ ಒಳ್ಳೇದಾಯ್ತು. ಆ ದೊಡ್ಡ ಕತೆ ಅದು. ಅವಾಗ ನನ್ಗೆ ಇಲ್ಲೇ ಕೊಲ್ಲೂರು ಹೋಗ್ಬೇಕು ಅಂತ ನನಗೆ ಆಸೆ ಇದ್ದಿದ್ದು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಅಲ್ಲಿ ಬರಕ್ಕೆ ಇವಳು ತಯಾರಿಲ್ಲ. ಅದ ಕಡಲ ಬದಿಯಲ್ಲಿ ಬರ್ಬೇಕಲ್ಲ, ನಾನೆಲ್ಲ ಮುಳುಗು ಬಿಡ್ತಾನ ಅಂತ. ಇದಕ್ಕಿಂತ ದೊಡ್ಡ ಮೀನುಗಳು ಎಷ್ಟೋ ಇದೆ ಅದ್ರಲ್ಲಿ. ಇವಳಿಗೆ ಮೈಸೂರು ಹೋಗ್ಬೇಕು ಅಂತ. ಅರಮನೆ ಸುತ್ತಲಿ. ಹೌದು, ನನಗೆ ಅಲ್ಲಿ ಹೋಗ್ಬೇಕು ನನ್ನ ಮನಸ್ಸಿಲ್ಲ. ಅದು ನನ್ನ ಮದುವೆ ಆಗಿರೋದು ಚಳಿ, ಸ್ವಲ್ಪ ಚಳಿ ಎಲ್ಲ ಜಾಸ್ತಿ ಇತ್ತು. ನನಗೆ ಚಳಿ ಎಲ್ಲ ತಡಿಯಕ್ಕಾಗಲ್ಲ. ಹೌದು, ಅಸ್ತಮ ಇದ್ರೆ ಆಗುದಿಲ್ಲ. ಹೌದು, ಅಸ್ತಮ ಇಲ್ಲ, ಚಳಿ ಮಾತ್ರ ತಡಿಯಕ್ಕಾಗಲ್ಲ. ಏನೇನ್ ರೋಗ ಬರಿಸ್ತಿರೋ ಅಂತ ಏನಿಲ್ಲ. ಹಾಗೆ ನಾನು ಹೇಳಿದಲ್ಲಿ ಅವಳು ತಯಾರಿಲ್ಲ, ಅವಳು ಹೇಳಿದಲ್ಲಿ ನಾನ್ ತಯಾರಿಲ್ಲ. ನಮ್ ಮೊದ್ಲೇ ವೈಮನಸ್ಸಾಗಿ ಭಿನ್ನಾಭಿಪ್ರಾಯ ಗಲಾಟೆ ಆಗೋದ್ರಲ್ಲಿ ಮೊದ್ಲಿಗೆ ಭಿನ್ನಾಭಿಪ್ರಾಯ ಬಂದಿದೆ. ಹೌದಪ್ಪ, ಹನಿಮೂನ್ ವಿಷಯದಲ್ಲಿ ಬರೋದ್ರಲ್ಲಿತ್ತು. ಇನ್ನೇನ್ ಮಾಡೋದು, ಗಂಡ ಹೆಂಡತಿ ಅಂತಂದ್ರೆ ಒಂದಕ್ಕೆ ಬಿಸಿ ಏರಿದ್ರು ಇನ್ನೊಂದು ತಂಪಾಗ್ಬೇಕಲ್ಲ. ಯಾಕಂದ್ರೆ ಮಾರನೇ ದಿನ ಒಳ್ಳೆಯಲ್ಲಿ ಬೆಂಕಿ ಹೇಳ್ಬೇಕಲ್ಲ. ಅದಕ್ಕೆ ಒಂದು ಒಮ್ಮತ ಮಾಡಿ ಒಂದು ಹೋಗಿ ಬಂದ್ವಿ. ನೀವು ಹೇಳಿದ್ದೆ ಹೋಗಿ ಬಂದ್ವಿ. ಈಗ ಮೊದ್ಲಿಗೆ ಗಲಾಟೆ ಆದ್ರೂ ನೀವು ಹನಿಮೂನಿಗೆ ಒಂದು ಹೋಗಿ ಬಂದ್ವಿ. ಅಲ್ಲ, ನಂಗೆ ಗೊತ್ತಾಗಿಲ್ಲ, ನಿಮ್ಗೆ ಕೊಲ್ಲೂರು ದೇವಸ್ಥಾನಕ್ಕೆ, ಅವರಿಗೆ ಅರಮನೆ ನೋಡ್ಲಿಕ್ಕೆ, ನೀವು ಕಡೆಗೆ ಹೋಗಿ ಬಂದಿದ್ದೆ. ಎಲ್ಲಿಗೆ ಹೋಗಿದ್ದು ಅಂತಂದ್ರೆ ನಾನು ಕೊಲ್ಲೂರು ಹೋದೆ, ಅವಳು ಮೈಸೂರು ಹೋದೆ. ಹೌದು, ನಾನು ಹೋಗಿ ಮಾರನೇ ದಿವಸನೇ ಬಂದಿದ್ದೇನೆ. ಇವಳು ಬರ್ಬೇಕಾದ್ರೆ 4 ದಿವಸ ಆಗಿತ್ತು ಅಲ್ವಾ? ಅಂದ್ರೆ ಅರಮನೆ ದೊಡ್ಡದಲ್ಲ. ಹೌದೌದೌದು, ಎಲ್ಲ ನೋಡಿದ್ಲ ಏನೋ. ಓಕೆ, ಈಗ ನಿಮ್ಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ. 12 ವರ್ಷ ಆಯ್ತು. 12. ನೀ ನನಗಿಂತ 2 ವರ್ಷ ಮುಂಚೆನೇ ಆಗಿದ್ಯಾ? 2 ವರ್ಷ ಯಾರು ಸಾಕಿರೋದು? ಏನ್ರಿ ನೀವು? 12 ವರ್ಷ ಆಯ್ತು ಮದುವೆ ಆಗಿ ನಮ್ಗೆ. ಎಲ್ಲಿದ್ಯಾ ನೀನು? ಅಯ್ಯೋ, 10 ವರ್ಷ ಅಲ್ವಾ? 12 ರೀ. ಅಯ್ಯೋ, ನಾನು ಕುದ್ರೋಳಿ ಕರ್ಕೊಂಡು ಹೋಗಿರೋದು ಗೊತ್ತಾ ನಿನ್ನ? 9 ದಿನ ಕರ್ಕೊಂಡು ಹೋಗಿದ್ದೀನಲ್ಲ.
ನಾನು ದುಡ್ಡಿದೆ ಅಂತ ಕರ್ಕೊಂಡು ಹೋಗಿದ್ದಲ್ಲ, 9 ವರ್ಷದ ನೆನಪಿಗೋಸ್ಕರ 9 ದಿನ ಕರ್ಕೊಂಡು ಗೊತ್ತಾಯ್ತು. ಹೋಗಿದ್ದೆ. ಈ ಸಲ ಹತ್ತನೇ ವರ್ಷ 10 ವರ್ಷ ಆಯ್ತು ಈಗ ಮದುವೆ ಆಗಿ. ನಿಮ್ಮನ್ನು ನೋಡಿದ್ರೆ ಒಂದು 2 ವರ್ಷದ ತರ ಇದ್ದೀರಾ ನೀವು. 10 ವರ್ಷ ಆಯ್ತಲ್ಲ ಮದುವೆ ಆಗಿ, ಕಂಗ್ರಾಚುಲೇಷನ್. ಅದೆಲ್ಲಿತ್ತು? ಯಾವುದು? ಕರಡಿ ವೇಷ ಅಲ್ವಾ? ಹುಲಿ ವೇಷ ಎಲ್ಲ ಇತ್ತು. ಹುಲಿ ವೇಷ ಅಲ್ಲ ನಾನು ಹೇಳಿದ್ದು ಮದುವೆಯಾಗಿ 10 ವರ್ಷ ಆಯ್ತಲ್ಲ, ಅದಕ್ಕೊಂದು ಶುಭಾಶಯ ಹೇಳಿದ್ದು, ಕಂಗ್ರಾಚುಲೇಷನ್ ಅಂತ. ಹಾಗೆ ಮದುವೆಯಾಗಿ 10 ವರ್ಷ ಆಯ್ತಲ್ವಾ. ಈಗ ಮದುವೆಯಾಗಿ 10 ವರ್ಷ ಆದ ನಂತರನೂ ಕೂಡ ನೀವು ಇಷ್ಟೇ ಒಂದು ಪ್ರೀತಿಯಲ್ಲಿ ಇರಬೇಕಾದ್ರೆ ಮುಖ್ಯವಾಗಿ ಬೇಕಿರೋದು ನಮಗೆ ಅನ್ಯೋನ್ಯತೆ. ರಾಮಣ್ಣ ನಮ್ಮ ಸಮಾಜದಲ್ಲಿ ಈಗ ಕಡಿಮೆ ಆಗಿರೋದು ಅನ್ಯೋನ್ಯತೆ. ನೀವು ಹೇಳಿ ಈಗ ಅನ್ಯೋನ್ಯತೆ ಅಂದ್ರೆ ಏನು? ಹೇಳಿ ಹೇಳ್ರಿ. ಅನ್ಯೋನ್ಯತೆ ಅಂದ್ರೆ ಏನು ಹೇಳಿ. ಅದು ಹಾಗೆ ಅದೇ ಅನ್ಯೋನ್ಯತೆ ಅಂದ್ರೆ ಏನು? ಅನ್ನಲ್ಲ ಅನ್ಯೋನ್ಯತೆ. ಅದು ಹಾಗೆ ಅದು ಒಮ್ಮೆ ನಿಲ್ಲಿಸಿರ. ಹೌದು, ಓಕೆ, ಒಮ್ಮೆ ಸ್ಟಾಪ್. ಅಷ್ಟು ಕಷ್ಟದ ಪ್ರಶ್ನೆಯಲ್ಲೆಲ್ಲ ಕೇಳಬೇಡಿ. ಅನ್ಯೋನ್ಯತೆ ನಿಮಗೆ ಕಷ್ಟ ಆಯ್ತಾ? ಹೌದು, ಹಾವಿನ ಹೆಡೆ ಮೇಲೆ ಇದ್ದೋಗಿದೆ, ಹಡಿಯುತ್ತೆಲ್ಲ ಇದೆಯಲ್ಲ, ಪರವಾಗಿಲ್ಲ, ಸ್ಟಾರ್ಟ್. ಅನ್ಯೋನ್ಯತೆ ಬೇಡ. ಆದರ್ಶ ದಂಪತಿ ಅಂದ್ರೆ ಹೇಗಿರ್ಬೇಕು? ನಮ್ಮಂಗಿದ್ರೆ ಆಯ್ತು ಅಷ್ಟೇ. ಅಲ್ಲ, ಬೇಸಿಗೆನೋ ಚಳಿಗಾಲನೋ ಒಲೆಯಲ್ಲಿ ಬೆಂಕಿ ಹೇಳ್ತಾ ಇದ್ರೆ ಆಯ್ತು, ಹೋಟ್ಲಿಂದ ಪಾರ್ಸಲ್ ತರದೇ ಇದ್ರೆ ಆಗುತ್ತೆ. ಅದಲ್ಲ ಆದರ್ಶ ದಂಪತಿ ಅಂದ್ರೆ ಏನು? ಆದರ್ಶ ದಂಪತಿ ಅಂದ್ರೆ ಏನು ಅಂತ ಅವ್ರು ಹೇಳ್ತಾ ಇರೋದು. ನಾ ಹೇಳ್ತೀನಿ. ಈ ಆದರ್ಶ ದಂಪತಿ ಅಂತಂದ್ರೆ ಬರ್ಕೊಳ್ಳಿ, ಎರಡು ಪುಟ ಬೇಕು. ಆದರ್ಶ ದಂಪತಿ ಅಂತಂದ್ರೆ ಏನ್ರಿ? ಹಂಗಂದ್ರೆ ಮತ್ತೇನು ಹೇಳಲೇಬೇಕು ಅಂತ ಹರಕೆ ಇತ್ತ? ನಾಳೆ ಫೋನ್ ಮಾಡಿ ಹೇಳಿದ್ರೆ ಬೇಡ, ಆ ಪ್ರಶ್ನೆ ಬೇಡ. ಒಂದು ಈ ತರ ಆಗಿರ್ಬೋದಲ್ವಾ? ಈ ಆದರ್ಶ ದಂಪತಿ ಅಂದ್ರೆ ದಂಪತಿಗಳಿಗೆ ಪದೇ ಪದೇ ದರ್ಶನ ಬರಬಾರ್ದು. ದರ್ಶನ ಅಂದ್ರೆ ಇದು ಕೋಪ ಮಾಡ್ಕೊಳ್ಬಾರ್ದು ಅಂತ. ಓಕೆ, ನಾನು ಈಗ ಇಷ್ಟವರೆಗೆ ನಾನು ಪ್ರಶ್ನೆಗಳನ್ನೆಲ್ಲ ರಾಮಣ್ಣ ಹತ್ರ ಕೇಳ್ತಾ ಇದ್ದೆ. ಇನ್ ಮುಂದೆ ನಾನು ಪದ್ಮಾವತಿ ಹತ್ರ ಕೆಲವು ಪ್ರಶ್ನೆಗಳು. ನಾನೊಂದು ಲೋಟ ನೀರು ಕುಡ್ಕೊಂಡ್ ಬರ್ತೀನಿ. ಏನ್ ನಿನ್ನ ಹತ್ರ ಕೆಲಸ ಹೇಳಿದ್ರ? ಅಲ್ಲ ರೀ, ಮಾತಾಡಕ್ಕೆ ಹೇಳಿರೋದಷ್ಟೇ. ಅವರೆಲ್ಲ ನನ್ನ ಹತ್ರ ಕೇಳೋದಿಲ್ಲ. ಏನಾಯ್ತು, ನಾನೀಗ ಹೇಳಿಲ್ವಾ? ನಿಮ್ಮಷ್ಟು ಧೈರ್ಯ ನನ್ಗಿಲ್ವಲ್ಲ. ಏನ್ ಧೈರ್ಯಕ್ಕೆ? ಅದೇನು ಪಿಸ್ತೂಲ್ ಅಲ್ಲ, ಅದು ಕ್ಯಾಮರಾ. ನಾ ಮೊದಲನೇ ಸಲ ನೋಡ್ತಾ ಇದ್ದೀನಿ ಅದನ್ನ. ನಾನು ಮೊದಲೇ ಸಲ. ಹೇಳಿ. ಭಯ ಆಗ್ತಾ ಇದೆ. ಏನು ಭಯ? ಅಷ್ಟು ಭಯ ಆದ್ರೆ ದೈವಕ್ಕೊಂದು ಹರಕೆ ಹೇಳು. ಯಾಕೆ ಭಯ ಆಗುತ್ತೆ? ಕ್ಯಾಮರಾ ಅಲ್ವಾ? ಹೇಳೋದು ಹೇಳ್ತೀಯ, ಬೆಳ್ಳಿದ್ದು ಹೇಳು. ಸ್ವಲ್ಪ ಮುಂಚೆನೆ ಹೇಳ್ಬೋದಿತ್ತಲ್ವಾ? ನಾನ್ ಬಂಗಾರದ್ದು ನೆನ್ಸ್ಕೊಂಡೆ. ಏನಂತೆ? ಬರೀ ಮಾತಾಡೋದಕ್ಕೆ ಭಯ ಬಿದ್ದು ಬಂಗಾರದ ಹೂ ದೈವಕ್ಕೆ. ಪರವಾಗಿಲ್ಲ, ನಿಮಗೆ ಪರವಾಗಿಲ್ಲ, ನಾನು 1 ವರ್ಷ ದುಡಿಬೇಕಲ್ಲ. ಓಕೆ, ಮೊದಲೇ ಪ್ರಶ್ನೆ ಪದ್ಮತಕ, ಅಲ್ಲಿ ನೋಡಿ. ಈಗ ನಮ್ದು ನೋಡಿ, ಮುಂಚಿನ ಸಂಸ್ಕೃತಿ ಹೇಗಿತ್ತಂದ್ರೆ ಗಂಡನ ಹೆಸರನ್ನು ಕರೆಯೋದಿಲ್ಲ, ಗಂಡನ ಹೆಸರಿದ್ದು ಕರೆಯೋದಿಲ್ಲ ನಾವು ಹೆಂಡತಿ. ಈಗ ನಮ್ಮ ಫ್ಯಾಷನ್ ಈಗ ಎಲ್ಲಿದೆ ಅಂದ್ರೆ ಗಂಡನ ಹೆಸರಿಡಿದು ಕರೀತಾ ಇದ್ದಾರೆ. ಯಾರು ಹೆಂಡ್ತಿನ? ಇದು ಸರಿನಾ ತಪ್ಪ? ತಪ್ಪು. ಗಂಡ ಅಂದ್ರೆ ಯಾರು? ಕಣ್ಣಿಗೆ ಕಾಣೋ ದೇವರು. ಗರ್ಭಗುಡಿ ನಂತರ ನಾವೇ. ಕಾಯಿಯೊಂದು ಹೊಡೆಯೋದಿಲ್ಲ ಅಂತ ಬಚಾವಾಗಿದೆ. ಅಂತ ದೇವರನ್ನ ಹೆಸರಿಡಿದು ಕರೆಯೋದಂದ್ರೆ ಪರಿಸ್ಥಿತಿ ಎಲ್ಲಿವರೆಗೂ ಮುಟ್ತೋ ಇವಾಗ. ಹೌದು, ಇದುವರೆಗೂ ನಾನು ಇವ್ರ ಹೆಸರಿಡಿದು ಕರೆದಿದ್ದೀನ ಕೇಳಿ? ಇಷ್ಟುವರೆಗೆ ನಿಮ್ಮ ಹೆಸರನ್ನು ಕರೆದಿಲ್ಲ? ಇಷ್ಟುವರೆಗೂ ಅಲ್ಲ, ನನಗೆ ಒಂದು ಗೊತ್ತಾಗಿಲ್ಲ. ಈಗ ಇವ್ರ ಮನೆಯಲ್ಲಿಲ್ಲ, ಯಾರಾದ್ರೂ ಬಂದು ನಿಮ್ ಗಂಡನ ಹೆಸರು ಏನಂತ ಕೇಳಿದ್ರೆ ಹೇಗೆ ಹೇಳ್ತೀರಾ? ಅದು ದೇವರ ಹೆಸರು ಅಂದ್ರೆ ಎಲ್ರಿಗೂ ಗೊತ್ತಾಗತ್ತಪ್ಪ. ದೇವರ ಹೆಸರು ಎಷ್ಟು ದೇವರಿದ್ದಾರೆ, ಯಾರಂತ ಹೇಳ್ತೀರಾ ನೀವು? ಅದಕ್ಕೆ ಅಯೋಧ್ಯೆ ದೇವರನ್ನಿ ಯಾರಿಗೆ ಗೊತ್ತಾಗಲ್ಲ? ಅಯೋಧ್ಯೆಯ ದೇವರು ಕೃಷ್ಣ, ಅಲ್ಲಪ್ಪ. ಗಣಪತಿ, ಅಲ್ಲ, ರಾಮ. ರಾಮ 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 ನಂದು ತಪ್ಪಾಯ್ತು ರೀ. ನೀನ್ ದೈವಕ್ಕೂ ನರ ಕೇಳ್ತೀನಿ. ಬೇಡ, ಈ ದಿನಕ್ಕೆ 108 ಸಲ ರಾಮ ರಾಮ ನಿನ್ ಪುಣ್ಯ ಬರುತ್ತೆ ನಿನ್ಗೆ. ಪದೇ ದೈವ ಅಂತ ಅನ್ಕೋಬೇಡ. ಜೀವ ಮನೆ ಇಡೀ ದೈವಕ್ಕೆ ನಾನು ದುಡಿಬೇಕಾಗುತ್ತೆ. ಇನ್ನು ನಾನು ಸಾಯೋವರೆಗೂ ನಿಮ್ಮ ಹೆಸರು ರಾಮ ಅಂತ ಎಲ್ಲೂ ಹೇಳಲ್ಲ. ನಾನು ಹೆಸರು ಬದಲ ಮಾಡಬೇಕು. ಓಕೆ, ಈಗ ಇನ್ನೊಂದು ಪ್ರಶ್ನೆ, ಮುಖ್ಯವಾಗಿದ್ದ ಪ್ರಶ್ನೆ ಅದು ಏನಂದ್ರೆ, ಈಗ ಗಂಡ ಹೆಂಡತಿ ಕೋಪ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಹೆಂಡತಿ ಸೀದಾ ತವರ ಮನೆಗೆ ಹೋಗ್ತಾಳೆ. ತವರ ಮನೆಯವ್ರು ಕೇಳಿದ್ರೆ, ವಿಷಯ ಏನು ಕೇಳಿದ್ರೆ ಸಣ್ಣ ವಿಷಯ ಆಗಿರುತ್ತೆ. ಹೆಂಡತಿ ಕೋಪ. ನಾನು ಕೇಳೋದು ಈ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೋಬಹುದಾ ರೀ? ನಾನು ಇವಾಗ ನಿಮ್ಮ ಹತ್ರ ಒಂದು ಕೇಳ್ತೀನಿ. ಈ ಕೋಪ ಅಂದ್ರಲ್ಲ, ಕೋಪ ಅಂದ್ರೆ ಏನು? ಕೋಪ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ನನ್ನ ನೋಡಿದ್ರೆ ಕೋಪ ಬಂದಿತ್ತಾ? ಅಲ್ಲ, ಇಷ್ಟೊಂದು ಕೋಪನೇ ಮಾಡಿಲ್ಲ ನೀವು? ನಾ ಕೋಪ ಮಾಡಿಲ್ಲ. ಅಲ್ಲ, ಈಗ ಫಸ್ಟ್ ಹೆಂಡತಿ ಕೋಪ ಮಾಡುದು ಯಾವಾಗ ಅಂದ್ರೆ ಗಂಡ ಲೇಟ್ ಆಗಿ ಬಂದಾಗ. ಇವ್ರು ಲೇಟ್ ಆಗಿ ಬರ್ಲೇಬೇಕಲ್ಲ, ಆಗ ನಿಮ್ಗೆ ಕೋಪ ಬರ್ಲೇಬೇಕು. ಅವ್ರು ಲೇಟ್ ಆಗಿ ಬರೋದೇ ಇಲ್ವಲ್ಲ? ಯಾಕೆ? 7 ಗಂಟೆ ನಂತರ ಭಯ ಆಗುತ್ತೆ. ಸೂರ್ಯ ಮುಳುಗೋದು ಇನ್ನೂ ನೋಡಿಲ್ಲ, ನಮ್ಮ ಮನೆ ಒಳಗೇನೆ ಇದ್ದೆ. ಹೌದಾ?
ಅಲ್ಲ ನಾನು ಈಗ ಸುಮ್ಮನೆ ಕೇಳೋದು, ಈಗ ಆಗದಿಂದ ನೀವು ನಕ್ಕೊಂಡೇ ಮಾತಾಡ್ತಿದ್ರ, ಸ್ವಲ್ಪ ಕೋಪದ ಮುಖ ಹೇಗಿದೆ ಅಂತ ನೋಡೋಣ. ಈಗ ನೀವು ಸುಮ್ಮನೆ ಕೇಳಬೇಕು, ಯಾಕ್ರಿ ಲೇಟು ಅಂತ. ಸುಮ್ಮನೆ ಸುಮ್ಮನೆ ತಮಾಷೆಗೆ ತಮಾಷೆ ಆದ್ರೆ ಸಿಟ್ಟು ಬೇಡವಾ? ಸಿಟ್ಟು ಬೇಕು, ಸ್ವಲ್ಪ ಸ್ವಲ್ಪ ನೋಡಿ ಯಾಕ್ರಿ ಲೇಟು. ಇವತ್ತು ಯಾಕ್ರಿ ನೀವು ಲೇಟು? ಆಯ್ತಾ? ಅದೆಂತ ಕೋಪ ಅಲ್ಲ, ಅದು ಇದು ನೋಡಿ, ಕೋಪ ಬರುದು ಹೇಗಂತ ನನ್ನನ್ನು ನೋಡಿ. ನಾನು ಸ್ವಲ್ಪ ಒಳ್ಳೆ ಆಕ್ಟ್ರೆ, ಪರವಾಗಿಲ್ಲ. ಈ ನೋಡಿ, ಯಾಕೆ ಶೀತ ಆಗಿದೆಯಾ? ಅಲ್ಲ, ಕೋಪ ಬರುದು ಎಕ್ಸ್ಪ್ರೆಷನ್ ಅಂತ. ನೀವು ಯಾಕಿರಿ ಲೇಟು? ನಿಮ್ಮ ಟಿವಿಯಲ್ಲಿ ಪೆಟ್ಟು ಬೀಳೋದು ಬೇಕು ಅಂತಿದ್ಯಾ? ಅಲ್ಲ, ಇಲ್ಲ, ಅದು ಕೋಪದಲ್ಲಿ ಅಷ್ಟು ಬೇಡ, ನೀವು ಸ್ವಲ್ಪ ಕಡಿಮೆ ಮಾಡಿ. ಒಂದು ವೇಳೆ ಪೆಟ್ಟು ಬಿದ್ದರೆ ಅದರಲ್ಲಿ ಕಟ್ ಮಾಡಿ. ಕಟ್ ಮಾಡ್ತೀನಿ. ಇವಾಗ ನೀವು ಇದ್ದೀರಲ್ಲ? ಇದ್ದೀನಿ. ಹೋಗ್ಬೇಡಿ ಅವರಲ್ಲಿ. ಸ್ವಲ್ಪ ಬೇಡ ಬೇಡ, ನಾನು ಲೇಟ್ ಮಾಡೋದಿಲ್ಲ, ಮಾರನೇ ದಿವಸನೇ ಬರ್ತೀನಿ. ಬೇಡ. ಅಲ್ಲ, ಅಲ್ಬೇಡಿ ಕಣ್ಣಲ್ಲಿ ನೀರು ಬರಬೇಕು. ಕಣ್ಣಲ್ಲಿ ನೀರು ಬರಕ್ಕೆ ಬಿಡಬೇಡ, ಅಲ್ಲಿ ಪೌಡ್ರ್ ಖಾಲಿ ಆಗಿದೆ. ಓಕೆ ಓಕೆ ಮೇಡಮ್. ಈಗ ನಿಮಗೆ ಮಕ್ಕಳೆಷ್ಟು ಈಗ? ನಾವು 4. 4. ಮೂರಲ್ವಾ? 4. ನಿಮ್ದು 5 ಅಲ್ವಾ? ನಿಮ್ದು 5 ಅಲ್ವಾ? ನಾನು 4. 4? ಬೇರೆ ನಿಮ್ದು 5 ಬೇರೆ, ಅವ್ರದ್ದು 4 ಬೇರೆ. 4. ಅಯ್ಯೋ ಹಾಗಲ್ಲ, 5. ನಿನಗೆ 4? 4 ಅಲ್ಲ. ಏನೀಗ? ನನಗೆ 5. ಮಕ್ಕಳು ನಿಮಗೆ ಬೇರೆ, ಅವ್ರಿಗೆ ಬೇರೆನಾ? ಯಾರು? ನಮಗೆ? ನಿಮಗೆ ಮಕ್ಕಳೆಷ್ಟು ಅಂತ? ನಾವು ಮಕ್ಕಳು 5 ಅಂತ. ನಾವು ಮಕ್ಕಳು, ನಾವು ಅಕ್ಕ ತಂಗಿ 4 ಮಂದಿಂದ. ಅಲ್ಲಿ ನಿಮ್ದಲ್ಲ ಕೇಳಿದ್ದು, ನಿಮ್ಗೆ ಇಬ್ಬರಿಗೆ ಮಕ್ಕಳೆಷ್ಟು ಅಂತ ಕೇಳಿದ್ದು ನಾನು. ಅವಳಿಗೆ ಈಗ 3 ತಿಂಗಳು. 3 ತಿಂಗಳು? ಅದು ಕೊಟ್ರೆ 10 ಸಲ ಕೊಡ್ಬೇಕಾದ್ರೆ. ಯಾಕೆ? ಇದು ಶುರು ಅಲ್ಲ, ಇದು 9 ವರ್ಷ ಆಯ್ತು. 3 ತಿಂಗಳಲ್ಲಿ? 3 ತಿಂಗಳು. ಹೌದು ರೀ, ಫೌಂಡೇಶನ್ ಗಟ್ಟಿ. 3 ತಿಂಗಳು 9 ವರ್ಷ ಆಯ್ತು, ಇನ್ನೂ ಹೆರಿಗೆ ಆಗಿಲ್ಲ. ಯಾಕೆ ಕೇಳಿ. ಇವಾಗ ಮಕ್ಕಳೆಲ್ಲ ತುಂಬಾ ಉಪದ್ರ ಮಾಡ್ತಾರಲ್ಲ, ಎಲ್ಲೋದ್ರು ನಮ್ಗೆ ಇಬ್ಬರಿಗೆ ಹೋಗ್ಬೇಕು ಅಂದ್ರೆ ಅದನ್ನು ಕರ್ಕೊಂಡು ಹೋಗ್ಬೇಕು. ಇಬ್ರಿಗೂ ಅಲ್ಲ, ಅವ್ರ ಮೊಬೈಲೇ ಒಂದು ಮಕ್ಕಳು ತರ ಆಗಿದೆ, ಇರ್ತದೆ. ಕರ್ಕೊಂಡೋದಲ್ಲಿ ಮಕ್ಕಳು ಸುಮ್ಮನೆ ಇರ್ತಾವ? ಅಲ್ಲಿ ಹೋದ್ರೆ ಉಪದ್ರ ಮಾಡಲ್ವಾ? ಅದಕ್ಕೆ ನಾನು ಕುಂತಿದ್ ಯಾಕಂದ್ರೆ ಒಂದು 5ನೇ ಕ್ಲಾಸ್ಗೆ ಸೇರಿಸ್ಬೇಕಾದ್ರೆ ಆ ಟೈಮಲ್ಲಿ ಹೆರಿಗೆ ಆದ್ರೆ ಸಾಕು ಅಂತ. ಅಷ್ಟವರೆಗೂ ಒಳಗಡೆ ಇರ್ಲಿಲ್ಲ. ಅರ್ಥ ಆಗಿಲ್ಲ ನಂಗೆ. ಘಟೋತ್ಕಚನೆ ಇರೋದು ಅವಳು. ಅಲ್ಲ ಇಲ್ಲ ರೀ, ಮಕ್ಕಳೇ ಆಗಿಲ್ಲ, ತಮಾಷೆ ಮಾಡಿ ಆದ್ರೆ ಮಕ್ಕಳು ಆಗುತ್ತಾ ಅಂತ ನೋಡಿ. ತಮಾಷೆ, ನಾನು ತಪ್ಪಿ ಯಾವ್ದೋ ಮನೆಗೆ ಬಂದೆ ಅಂತ ನಂಗೆ ಆಯ್ತಾಯ್ತಾ. ಈಗ ನನ್ನ ಕಾರ್ಯಕ್ರಮದ ಮುಖ್ಯ ಉದ್ದೇಶದ ಒಂದು ಪ್ರಶ್ನೆ. ಏನಾಯ್ತು ರಮಣ? ಏನಾಯ್ತು? ಎದುರು ಇದ್ದಿದ್ಯಾ? ಅಲ್ಲ, ಈಗ ಸಂದರ್ಶನ ಆಗ್ಬೇಕಾದ್ರೆ ಒಬ್ರು ಸತ್ತೋಗಿದ್ದಾರೆ. ಸುಮ್ಮನೆ ಭಯ ಪಡಿಸ್ಬೇಕು. ಬೇಡ ಬೇಡ. ಅಲ್ಲ, ಏನಾಯ್ತು? ನೀರ್ ಬೇಕಾ? ನೀರ್ ಬೇಡ. ಏನಾಯ್ತು ರಮಣ? ನೀರ್ ಬೇಡ, ಒಮ್ಮೆ ಅದನ್ನ ನಿಲ್ಲಿಸ್ತೀರ? ಯಾವ್ದನ್ನು? ಒಮ್ಮೆ ಸ್ಟಾಪ್. ಏನ್ರಿ? ಇರುವೆ ಕಚ್ಚಿದ್ದ? ಅಲ್ಲ, ಕೆರೆದಿದ್ದದು. ಪರವಾಗಿಲ್ಲ, ನನ್ನ ಮರ್ಯಾದೆ ಕರೀಲಿಕ್ಕೆ ಬಂದಿದ್ದ. ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಮ್ಮ ಮರ್ಯಾದೆ ಅದು ಇರುವೆ ಕಚ್ಚಿದ್ದು ಟಿವಿಯಲ್ಲಿ ಬರ್ತದೆ? ಇಲ್ಲ ಬರೋದಿಲ್ಲ. ಅದನ್ನ ನಾವು ಎಡಿಟಿಂಗ್ ಮಾಡ್ತೀವಲ್ಲ, ಎಡಿಟಿಂಗ್ ಮಾಡ್ತೀವಿ. ಅದು ಎಡೆಯಲ್ಲೇ ಬಂದಿದ್ದು, ಅದನ್ನೊಂದು ಎಡೆಯಲ್ಲೇ ಹಾಕಿಬಿಡಿ. ಓಕೆ, ನಾನು ಕಾರ್ಯಕ್ರಮದ ಮುಖ್ಯ ಉದ್ದೇಶದ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈಗ ಗಂಡ ಹೆಂಡತಿರ ಕೇಸ್, ಈಗ ಡಿವೋರ್ಸ್ ಕೇಸ್ ಕೋರ್ಟಿಗೆ ಹೋಗದಂತೆ ಯಾವ್ದಾದ್ರು ಒಂದು ಉಪಾಯ ಇದೆಯಾ? ಗಂಡ ಹೆಂಡತಿ ಕೇಸು ಕೋರ್ಟಿಗೆ ಹೋಗದಾಗೆ ಏನಾದ್ರೂ ಒಂದು ಉಪಾಯ ಇದೆಯಾ? ಉಪಾಯ ಇದೆ, ಇನ್ನು ಆಗೋರಿಗೆ ಉಪಾಯ ಇದೆ, ಈಗ ಆದವರಿಗೆ ಹೇಳಕ್ಕಾಗುದಿಲ್ಲ. ಹೇಗೆ ಅಂದ್ರೆ ಈ ಗಂಡು ಹೆಣ್ಣನ್ನ ಪ್ರೀತಿ ಮಾಡ್ಲಿ, ಹುಡುಗಿ ಹುಡುಗನ್ನ ಪ್ರೀತಿ ಮಾಡ್ಲಿ, ಮದುವೆ ವಿಷಯದಲ್ಲಿ ಮಾತಾಡ್ಲಿ, ಮದುವೆ ಮಂಟಪದಲ್ಲೂ ಬರ್ಲಿ, ಮದುವೆ ಆಗಬಾರ್ದು. ಅಲ್ಲ, ಮದುವೆ ಆಗದೇ ಇದ್ರು ಅವರಿಬ್ರು ಗಂಡ ಹೆಂಡತಿ ತರನೇ ಇರಬೇಕು. ಒಂದು ವೇಳೆ ವೈಮನಸ್ಸು ಭಿನ್ನಾಭಿಪ್ರಾಯ ಬಂದ್ರು ಕೇಸ್ ಕೋರ್ಟ್ ಹೋಗ್ಬೇಕು ಅಂತಿಲ್ವಲ್ಲ. ಮತ್ತೆ ಹುಡುಗಿ ಮನೆಗೆ ಹುಡುಗಿ ಹೋಗ್ಬೋದು, ಹುಡುಗನ ಮನೆಗೆ ಹುಡುಗ ಹೋಗ್ಬೋದು. ಸುಲಭದ ಉಪಾಯ ಇದೆ. ಮತ್ತೆ ಆಗಲ್ಲ, ಕೋರ್ಟ್ ಅಲ್ಲಿ ಸಮಾಜದ ತುಂಬಾ ಕೇಸ್ಗಳಿವೆ. ವಕೀಲರು ಇವರ ಫೈಲ್ ಹುಡುಕ್ಬೇಕಾದ್ರೆ ವರ್ಷ ಒಂದಾಗುತ್ತೆ. ಆ 1 ವರ್ಷ ಇವ್ರ ಮನೆಯಲ್ಲಿ ಒಳ್ಳೇದು ಚೆನ್ನಾಗಿದ್ರೆ ಒಂದು ಮಗು ಆಗೋದಿಲ್ಲ. ಅದಕ್ಕೆ ಹೇಳಿದ್ನು ಅಲ್ವಾ? ಆಯ್ತು, ಒಳ್ಳೊಳ್ಳೆ ವಿಷಯಗಳನ್ನು ನಮ್ಮ ಜೊತೆ ಹಂಚಿದ್ರಿ ರಮಣ ಮತ್ತು ಪದ್ಮ ದಂಪತಿಗಳೇ. ಇನ್ನೂ ನೀವು ಹಲವಾರು ವರ್ಷಗಳು ಹೀಗೆ
ಖುಷಿಯಿಂದ ಬದುಕಿ ಅಂತ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾರೈಸ್ತಿದ್ದೇನೆ. ಬಂಧುಗಳೇ, ಬರುವ ವಾರ ಇನ್ನೊಂದು ಆದರ್ಶವಾಗಿ ಜೀವನ ನಡೆಸುತ್ತಿರುವಂತಹ ದಂಪತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಎಂತ ಇದರಲ್ಲಿ ಇರುವೆ ಇದೆಯಾ? ಅಲ್ಲಲ್ಲ, ಮತ್ತೆ ಇದ್ರಿ ಆಯ್ತು, ಕಾರ್ಯಕ್ರಮ ಮುಗೀತು. ಮುಗೀತಾ? ನಮಸ್ಕಾರ ಮಾಡಿದ್ದೇನಲ್ಲ, ಕಾರ್ಯಕ್ರಮ ಮುಗೀತು. ಗೊತ್ತಾಗಿಲ್ಲ. ನಾನು ಯಾವಾಗ ಬರ್ತದೆ ಅಂತ ನಾನು ನಿಮ್ಗೆ ಒಂದು ಕಾಲ್ ಮಾಡಿ ಹೇಳ್ತೀನಿ. ಟಿವಿ ಮುಂದೆ ಕೂತ್ರೆ ಸಾಕು, ಸ್ವಿಚ್ ಹಾಕೋದು ಬೇಡ. ಆನ್ ಮಾಡ್ಬೇಕು. ಹಲೋ ಸರ್, ಬಂದೆ ಬೈಕಲ್ಲಿ ಬರ್ತಾ ಇದ್ದೇನೆ ಸರ್. ಬೈಕಲ್ಲಿ ಇದ್ದೇನೆ ಸರ್. ಸ್ಪೀಕರ್ ಸರಿ ಇಲ್ವಾ? ಅಲ್ಲ, ಬೈಕಲ್ಲಿ ಬರ್ಬೇಕಾದ್ರೆ ಗಾಳಿ ಹೊಡಿತದಲ್ಲ ಅದು. ಹಾಗೆ ಹೋಗುದಾ? ಸ್ವಲ್ಪ ಬಾಯಾರಿಕೆ ಕೊಡು. ಬೇಡ ಸರ್. ಇಲ್ಲಿ ಬಂದಿದ್ರ ಚಾ ಕುಡ್ದು ಹೋಗೋಣ. ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದೀರಿ? ಇಬ್ಬರೇ ಬಂದಿದ್ದು. 2 ಚಾ ಮಾಡು, ನಾವು ಆಮೇಲೆ ಅಲ್ಲ ರಮಣ ಬೇಡ, ಇರ್ಲಿ ಚಾ ಕುಡ್ದು ಹೋಗೋಣ. ಅಲ್ಲ, ನಿಮ್ಮ ಈ ಪ್ರೀತಿ ನೋಡಿ ನಂಗೆ ಒಂದು ಬಿರಿಯಾನಿ ತಿಂದಷ್ಟೇ ಖುಷಿ ಆಗ್ತದೆ. ನಾವಿಲ್ಲ ನೀರು ಕೊಟ್ಟಿಲ್ವಲ್ಲ, ಹೋದ್ಮೇಲೆ ಹೇಳಬಾರ್ದು. ಮಾಡ್ 2 ಚಾ ಮಾಡು. ಚಾ ಮಾಡೋದು ಹೇಗೆ ಇವಾಗ? ಯಾಕೆ ಗ್ಯಾಸ್ ಇಲ್ಲ? ಗ್ಯಾಸ್ ಇದೆ, ಹಾಲಿಲ್ಲ ಅಂತ. ಹಾಲಿಲ್ಲ ಅಂದ್ರೆ ಕಣ್ಣು ಚಾ ಮಾಡಿ. ಬೇಡ, ಕಪ್ಪಟಿ ಮಾಡು. ಕಪ್ಪುಡಿ ಬೇಡ. ಏನಾಗುತ್ತೆ? ಶರ್ಬತ್ ಕೊಡ್ತೀನಿ. ಶರ್ಬತ್ ಬೇಡ. ಅಲ್ಲ ರಾಮಣ್ಣ, ಶರ್ಬತ್ ಬೇಡಪ್ಪ. ಅಲ್ಲ ಶರ್ಬತ್ ಈ ಬೇಡ, ಈ ಚಳಿಗೆಲ್ಲ ಶರ್ಬತ್ ಬೇಡ. ಮತ್ತೆ ನಾಳೆ ಮಾತಾಡೋಣ. ರಾಮಣ್ಣ ಚಾ ಬೇಡ. ಅಲ್ಲ ಇಲ್ಲ, ಚಾ ಕುಡಿರಪ್ಪ. ಏನಾಗುತ್ತೆ? ಚಾ ಮಾಡು. ಕಪ್ಪು ಚಾ ಯಾರು ಕುಡಿತಾರೆ ಇವಾಗ ಮನೆಗೆ ಬಂದು? ಯಾಕೆ ಕುಡಿಯಲ್ಲ? ಎಲ್ಲರ ಬೇಡ, ಶರ್ಬತ್ ಕೊಡು, ಬಿಸಿಲಿನಿಂದ ಮಾಡಿ. ಈಗ ಮಾಡು, ಅದನ್ನ ಮಾಡು. ನಿಮ್ದು ಶರ್ಬತ್ ಬೇಡ ಅಂತ ಹೇಳಿದಲ್ಲ. ಅಯ್ಯೋ ನಿಮ್ದೇನ್ರಿ ಹಠ? ಚಾ ಮಾಡು ಅಂತ ಹೇಳಿಲ್ಲ ನೀನು. ಅಲ್ಲ ನಿಮ್ಗೇನ ಇಷ್ಟೊಂದು ಅಲ್ಲ, ನಿನಗೇನು ಹಠ ಏನೀಗ? ನನ್ನ ಗಂಡ ಮಾಡ್ತಿದ್ದ ಕಪ್ಪು ಚಾಗೆ ಮರ್ಯಾದಿಲ್ಲ, ಶರ್ಬತ್ ಕೊಡು. ನಾನು ಏನ್ ಮರ್ಯಾದಿಲ್ಲ? ತುಳುನಾಡು ಮರ್ಯಾದಿಲ್ಲ, ಏನಾಗ್ತಿಲ್ಲ ನೀನು. ಮರ್ಯಾದಿದೆ. ಇಲ್ಲ, ಇಲ್ಲ, ನಿಮ್ಗೆ ಚಾ ಮಾಡಿ ಹೇಳಿದ್ ನಾನು. ಚಾ ಮಾಡ್ಬೇಕು ಅಂದ್ರೆ ಏನು ಹಾಲು ಕರೆದು ಬರ್ಬೇಕು ಅಂತ ಹೇಳಿಲ್ಲ. ಬಿರಿಯಾನಿ ಮಾಡಿ, ಮಾತ್ರ ನೀವು ಮಾಡಿ. ಹೇಳಿಲ್ಲ. ಅಲ್ಲ, ನೀನೇ ಚಾ ಕುಡಿ. ನೀನೇ ಮಾಡ್ಬೇಕು ಅಂದ್ರೆ ನೀವು ಮಾಡಿ. ನಿಮ್ಮ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ಲ. ಹೋಗ್ರಿ, ನಮ್ಮ ಅಪ್ಪನ ಮನೆಗೆ ಹೋಗು. ನಮ್ಮ ಅಪ್ಪನ ಮನೆಗೆ ಬಂದಿದ್ದು. ಅಪ್ಪನ ಮನೆಗೆ ಹೋಗ್ತೀನಿ. ನೀನೇ ಚಾ ಕುಡಿ. ಬರ್ಬೇಕಾದ್ರೆ ನಾನು ಹಂಗೆ ಬಂದಿಲ್ಲ. ಒಡವೆ ದುಡ್ಡು ಅಂತ ಎಲ್ಲ ತಗೊಂಡಿದ್ದೀನಿ. ಹಾಗೆ ಇಲ್ಲವರೆ ಸಾಕಿದ್ದು ನಾನು, ನಿನ್ನ ಅಪ್ಪ ಅಲ್ಲ. ಇದ್ಯಾವ ಸೀಮೆ ಆದರ್ಶ ದಂಪತಿ ರೀ? ಮಜವೋ ಮಜ ಭಾರತ, ಮಜವೋ ಮಜ ಭಾರತ. ಜೋರದ ಚಪ್ಪಾಳೆ ಇನ್ನೊಂದ್ ಸ್ವಲ್ಪ ಜೋರಾಗಿ. ನೀವು ಎಷ್ಟು ನಕ್ಕಿದ್ದೀರಾ, ಎಷ್ಟು ನಗಾಡಿದ್ದೀರಾ ಅದನ್ನೆಲ್ಲ ಸೇರಿಸಿ ಜೋರಾದ ಚಪ್ಪಾಳೆ ಮಸ್ಕಿರಿ ಕುಡ್ಲಾ ತಂಡದವರಿಗೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.